ಕೊಕ್ಕಡ ಸೀಮೆ ಮಾಯಿಲಕೋಟೆ ದೈವ ಸನ್ನಿಧಿಯಲ್ಲಿ ಮುಂದಿನ ಕಾಮಗಾರಿ ಮತ್ತು ದೈವಗಳ ಪ್ರತಿಷ್ಠೆಯ ಬಗ್ಗೆ ಜೀರ್ಣೋದ್ಧಾರ ಸಮಿತಿಯಿಂದ ಆಡಳಿತ ಸಮಿತಿಯನ್ನ ಒಳಗೊಂಡಂತೆ ಪೂರ್ವಭಾವಿ ಸಭೆ ನಡೆಯಿತು. ಈ ಸಭೆಗೆ ಶ್ರೀಧಾಮ ಮಾಣಿಲದ ಶ್ರೀ ಶ್ರೀ ಮೋಹನದಾಸ ಪರಮಹಂಸ ಸ್ವಾಮೀಜಿ ಇವರು ಆಗಮಿಸಿ ಮುಂದಿನ ಕಾರ್ಯಾಗಾರಗಳ ಬಗ್ಗೆ ಮಾರ್ಗದರ್ಶನವನ್ನ ನೀಡಿದ್ರು. ಈ ಸಭೆಯಲ್ಲಿ ಶ್ರೀಗಳನ್ನ ವಿಶೇಷವಾಗಿ ಗೌರವಿಸಲಾಯಿತು. ಆರು ಕಲ್ಕತ್ತದ ಬೇಲೂರು ಮಟ್ಟದಕ್ಕಿನ ಬುದ್ಧೇಶ್ವರನ್ನ ಮಾರಾಟ ಅದು ಬರೀ ಕಾಡಿನ ಆರೋಗ್ಯಕ್ಕೆ ಸಂಪತ್ತು ಎರಮೂಡಾರು ಐಕ್ಯ ಆಗ್ತೇವೆ ನನ್ನ ಕಡೆ ಜೀವನ ಮುಟ್ಟಾರು ಬಂತೇವೆ ನೀವು ಹೆಂಚಿನ ಬಂತಾರೆ ಅಂಚಿನ ನಡತೊಂದಲ್ಲ ఒక ಪುರಾತನವಾಯಿನ ದೇವಸ್ಥಾನ ಭಜನಾ ಮಂದಿರ ಪುರಾತನ ಇತಿಹಾಸ ಇತ್ತಿನ ಜಾಗೇನು ಪೂರ ಹೋದು ಜೀರ್ಣೋದ್ಧಾರದು ಸೇವೆ ಮಂತು ಸೇವಕೆ ಅದಕ್ಕೂ ದೇವರನ ಸೇವಕ್ಕೆ ಸ್ವಾಮಿತ್ವ ಬಂದು ಕೂಪಿನ ಅಂಚೆ ಅವು ನಡತೊಂದೇ ಪೋತುಂಡು ಯಾನ್ ಪಂತೀನಿ ಮಾಯಿಲಕೋಟೆದು ನಿಜವಾದ ಈತ ಮಲ್ಲ ನಿಧಿ ಉಂಡು ನಿಕ್ಲಿಗೆ ತಿಕ್ಕಂದು ಮಾತ್ರ ಆತ ನಿಧಿ ಉಂಡು ಅಂಡ ನಿಕ್ಕುದೆಲ್ಲ ಐಕ್ಯದೆಲ್ಲ ಕಡಿಮೆ ಇದೆ ನಿಕ್ಕಲು ಪೂರ ಮಾಯಿಲಕೋಟದ ಈ ಪರಿಸರ ಇತ್ತಿನಕಲು ಏಪ್ರಿಲ್ ಮೇಕಿಂದು ಬ್ರಹ್ಮ ಕಲಶ ಅವಡನ್ನು ಇನ್ನಿರ್ದಿಂಚನೆ ಪ್ರತಿಜ್ಞೆ ಮಾಡ್ಬೋದು ಅವು ಮಾತ್ರ ತಂದೆ ನಿಕ್ಕಲು ವ್ರತನಿಷ್ಠೆ ದುಂಬಲ ಪಂತೆ ಅನ್ನು ಎಷ್ಟು ಮಂತ್ರಿ ಗೊತ್ತಿದ್ವಿ ವ್ರತನಿಷ್ಠೆ ಇಟ್ಕೋದು ವ್ರತ ಪಂಡಿಂಚನೆ ಒಂಜಿ ಮಧು ಮಾಂಸ ಕೊಡ್ತೀನಿ ಇನ್ನಿತ ಬ್ರಹ್ಮ ಕಲಶ ಆಯ್ನಟ ಮಧು ಮಾಂಸ ತಿಂತೀನಿ ಕೆಲವರಿಗೆ ದಿನೋಲ ತಿಂದಿದ್ದೆಲ್ಲ